ಮತ್ತೊಮ್ಮೆ ಬ್ರೇಕ್ ಆದಮೇಲೆ ಸ್ವಾಗತ ನಿಮಗೆ. ಭಲೆ ಹುಡುಗಿಯರ ಜೊತೆ ನಾವು ಮಾತನಾಡ್ತಿದ್ದೀವಿ. ಈಗ ಮತ್ತೊಬ್ಬರು ಬಂದು ಸೇರ್ಕೊಂಡಿದ್ದಾರೆ. ವೆಲ್ಕಮ್ ಟು ದ ಶೋ. ನಮಸ್ಕಾರ, ಹೇಗಿದ್ದೀರಿ? ಮತ್ತೆ ನೀವು ಚೆನ್ನಾಗಿದ್ದೀರಿ? ಏನು ನೀವು ಸ್ವಲ್ಪ ಹೆದರಿದಾಗಿದೆಯಲ್ಲ, ಅಥವಾ ವಾಯ್ಸ್ ಅಷ್ಟೇ ಕೆಳಗೆ ನಿಮ್ಮದು? ಅಷ್ಟೇನಾ? ಓಕೆ ಓಕೆ. ನಿಮ್ಮ ಹೆಸರು ನಿಕೋಲ್ ಪಿಂಟೋ ಅಂತ, ಹೌದು, ಕರೆಕ್ಟ್ ಅಲ್ವಾ? ನೀವು ಬಂಟಕಲ್ ಶ್ರೀ ಮಾಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 3ನೇ ವರ್ಷದ ಸಿವಿಲ್ ಇಂಜಿನಿಯರ್ ಓದ್ತಾ ಇದ್ದೀರಿ ಈಗ ನೀವು, ಕರೆಕ್ಟ್ ಅಲ್ವಾ? 3ನೇ ವರ್ಷಕ್ಕೆ ಈಗ ಪಾದಾರ್ಪಣೆ. ಹೌದು, ಕರೆಕ್ಟ್. ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ದ ಗದ್ದೆ. ಸೂಪರ್ಬ್. ಹೌದಾ? ಹೇಗೆ ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಲ್ಲ. ನೀವು ಎಕ್ಸಾಮ್ ಮೇಲೆ ಎಲ್ಲ ಪ್ರಶ್ನೆ ಗೊತ್ತಿಲ್ಲದಿದ್ದಾಗ ಬಂಡಲ್ ಬಿಡ್ತೀರಲ್ಲ, ಹಾಗೆ ಹೇಳಿ. ಈ ಮೆಕ್ಯಾನೈಸ್ಡ್ ಫಾರ್ಮಿಂಗ್ ಬಂದಾದ್ಮೇಲೆ ತುಂಬಾ ಖುಷಿ ಆಗ್ತದೆ. ಇದೆಲ್ಲ ಮಾಡ್ಲಿಕ್ಕೆ ಗದ್ದೆಯಲ್ಲಿ ಹೋಗಿ ಫಸ್ಟ್ ನನಗೆ ಗದ್ದೆ ಹೇಗೆ ಅಂತ ನಡಿಲಿಕ್ಕೆ ಎಂತ ಸಹ ಗೊತ್ತಿರಲಿಲ್ಲ ಮುಂಚೆ. ಮತ್ತೆ ಈಗ ಈ ಮೆಕ್ಯಾನೈಸ್ಡ್ ಫಾರ್ಮಿಂಗ್ ಬಂದಾದ್ಮೇಲೆ ಸುಮಾರು ಸಹ ಕಲಿತಿದ್ದೆ. ಈ ಡ್ರೈವಿಂಗ್ ದ ಟ್ರ್ಯಾಕ್ಟರ್, ದ ಮೆಷಿನ್ ಅಂಡ್ ಆಲ್. ಸೊ ತುಂಬ ಚೆನ್ನಾಗಾಗ್ತದೆ ಈ ಗದ್ದೆಯಲ್ಲಿ ಕೆಲಸ ಮಾಡಲಿಕ್ಕೆ. ಮತ್ತು ಈ ಫಸಲು ಬರುವಾಗ ಲಾಸ್ಟಿಗೆ ಆಗ ಸಹ ತುಂಬ ಖುಷಿ ಆಗ್ತದೆ. ನಮ್ಮ ಹಾರ್ಡ್ ವರ್ಕಿಗೆ ಅಷ್ಟು ಬಂದಿದೆ ನಮಗೆ. ಸೊ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದನ್ನ? ಇದು 3ನೇ ವರ್ಷ. ಓಕೆ, ನೈಸ್. ಈಗ ವಾಟ್ ಆರ್ ಯುವರ್ ಹಾಬೀಸ್? ನೀವು ಫ್ರೀ ಇರಬೇಕಾದ್ರೆ ಏನೇನೆಲ್ಲ ಮಾಡ್ತೀರಾ? ಫ್ಯಾಷನ್ ಡಿಸೈನಿಂಗ್. ಓಕೆ ಓಕೆ, ನೈಸ್ ನೈಸ್. ನಾನು ಇದು ಬ್ರೇಕಲ್ಲಿ ನಾನು ಮಾತನಾಡ್ತಿದ್ದೆ ವೀಕ್ಷಕರೇ, ನೋಡಿದರೆ ಟೂ ಸೇಮ್ ವೃತ್ತಿ, ಆದರೆ ಸ್ವಲ್ಪ ಹೆಸರು ಮಾತ್ರ ಬೇರೆ. ಈಗ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಗ್ಗೆ ನಾನು ಅವ್ರ ಜೊತೆ ಆಫ್ ಕ್ಯಾಮ್ರಾ ನಾನು ಮಾತನಾಡ್ತಿದ್ದೆ. ಯಾಕೆ ಈ ವಿಚಾರ ಅಂತಂದರೆ, ಗದ್ದೆಗೆ ಇಳಿಯೋದು ಅಂತಂದರೆ ನಮ್ಗೊಂಥರ ಮುಜುಗರ, ನಾನು ಗದ್ದೆಗೆ ಇಳಿಯೋದಾ ಅಂತ. ಈಗ ನೋಡಿ, ಸೈಕ್ಲಿಂಗ್ ಮಾಡೋದು ಅಂತಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸಾರ್ವತ್ರಿಕವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ಒಂದು ಅಂಗಡಿಗೆ ಹೋಗಿ ಸೈಕಲನ್ನು ಪರ್ಚೇಸ್ ಮಾಡಿ ಸೈಕ್ಲಿಂಗ್ ಮಾಡೋದು ಅಂತಂದರೆ ನಾನು ಸೈಕಲ್ ಓಡಿಸೋದಾ ಅನ್ನುವಂಥದ್ದು. ಸೊ ಈ ವಿಚಾರವಾಗಿ ನಾನು ಈ ಫ್ಯಾಷನ್ ಡಿಸೈನಿಂಗ್ ನೋಡಿ, ಫ್ಯಾಷನ್ ಡಿಸೈನಿಂಗ್ ಮತ್ತು ಟೈಲರಿಂಗ್ ಅಂತ ಹೇಳಿದ್ರೆ ಅಂತಾರೆ, ಫ್ಯಾಷನ್ ಡಿಸೈನಿಂಗ್ ಅಂತ ಏನು ಅಂತಂದ್ರೆ ದಟ್ಸ್ ದ ಡಿಫ್ರೆನ್ಸ್, ಕರೆಕ್ಟ್ ಅಲ್ವಾ? ಎಸ್. ನಾವು ಕಮಿಂಗ್ ಟು ಯು, ನೀವು ಇವರಿಗೆ ಹೇಗೆ ರಿಲೇಟೆಡ್? ನಮ್ಮ ಅಪ್ಪ, my mom and her dad are cousins. So you are all cousins. Yeah. So ನೀವು ಇದಕ್ಕಿಂತ ಮುಂಚೆ, ಈಗಂತೂ ಗದ್ದೆಗೆಲ್ಲ ಇಳಿದಿದ್ದೀರಿ, ಇದಕ್ಕಿಂತ ಮುಂಚೆ how you all used to spend time together? We used to go to each other's house. Okay, ನೈಸ್. ನಿಮ್ಮ ಅಕ್ಕ ಬ್ರೇಕ್ ಹೋಗೋದಕ್ಕಿಂತ ಮುಂಚೆ ಅದು ಹೇಗೆ ಆ ಪ್ರಾಸೆಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಅಲ್ಲಿ ಅವರೆಲ್ಲಿ ನಿಲ್ಸಿದ್ರಲ್ಲ ಅಲ್ಲಿಂದ ನೀವು ಕಂಟಿನ್ಯೂ ಮಾಡಿ. ಓಕೆ, ಒಂದ್ಸತಿ ಸೀಡ್ ಬೆಡ್ ಒಂದು ಮೆಷಿನಿಗೆ ಹಾಕ್ಮೇಲೆ ಆ ಸೀಡ್ ಬೆಡ್ ಮೆಷಿನ್ ಮೆಕನೈಸ್ಡ್ ಎವ್ರಿ ಆರ್ಮ್ ಹೀಗಿರ್ತದೆ, ಅದು ಪುಲ್ ಮಾಡ್ತದೆ, ಪುಲ್ ಮಾಡಿ ನಡೀತದೆ. ಸೊ ಪುಲ್ ಉದ್ದ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಒಂದೊಂದ್ಸತಿ ಹೆಲ್ದಿ ಇರ್ತದೆ, ಅವಾಗ ಏನು ಪ್ರಾಬ್ಲಮ್ ಇಲ್ಲ. ಒಂದ್ಸತಿ ನೀವು ಮೊನ್ನೆ ಆಗಿ ಡ್ಯೂ ಟು ಲಾಟ್ ಆಫ್ ರೈನ್ ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ಆಗ ನಾವು ಹಿಂದೆ ಕುತ್ಕೊಂಡು ಅದನ್ನು ಸೆಟ್ ಮಾಡ್ತಾ ಇರ್ಬೇಕಾಗ್ತದೆ. ಸೊ ಒಂದೊಂದ್ಸತಿ ಮೆಜರ್ಮೆಂಟ್ ಕಟ್ಟಿಂಗ್ ರಾಂಗ್ ಇದ್ರು ನಾವು ಅದನ್ನು ಕುತ್ಕೊಂಡು ಸೆಟ್ ಮಾಡಬೇಕಿರ್ತದೆ. ಸೊ ಅದಕ್ಕೆ ಹಿಂದೆ ಇಬ್ರು ಬೇಕು. ಸೊ ಒಂದ್ ವೇಳೆ ಕುತ್ಕೊಳ್ಳೋದಿಲ್ಲ ಆಗ್ತದೆ, ಆದ್ರೆ ಅದು ನೀಟ್ ಕಾಣೋದಿಲ್ಲ, ಹೆಲ್ದಿ ಸಹ ಕಾಣೋದು, ಅಲ್ಲಿ ನೆಟ್ಟಾಗಿ ಕಾಣ್ತದೆ. ಸೊ ನಾವು ಅದು ನೆಡ್ತೇವೆ. ಒಂದ್ಸತಿ ರಿಸ್ಕ್ ಸೌಂಡ್ ಅಂದ್ರೆ ನಾವು ಫಸ್ಟ್ ಇಯರ್ ಅಲ್ಲಿ ಮಾಡುವಾಗ ನಮ್ಗೆ ಅದು ಲೆಂತ್ ಸಿಗ್ತಿರ್ಲಿಲ್ಲ, ಆಗ ತುಂಬಾ ಶಾರ್ಟ್ ಫಸ್ಟ್ ಇಯರ್ ಎಕ್ಸ್ಪೆರಿಮೆಂಟ್ ಅದು ನಮ್ಗೆ. ಸೊ ಆ ಟೈಮಲ್ಲಿ ನನ್ನ ಫಿಂಗರ್ ಅದ್ದು ನೇಲ್ ಹೋಗಿತ್ತು, ಎಂಡ್ ತನಕ ಕೈ ಹಾಕಿ ನೇಲ್ ಹೋಯ್ತು. ಸೊ ಅದು ಒಂದು ರಿಸ್ಕ್ ಇತ್ತು ಆಗ. ಅದೀಗ ನೀವು ಇವಳು ಬರುವಾಗ ನಂಗೆ ಅದೇ ಹೆದರಿಕೆ ಆಗ್ತಿತ್ತು. ಸೊ ನಾವು ಅವಳಿಗೆ ಹೆಲ್ದಿ ಒಂದು ಕೊಡ್ತಿದ್ವಿ, ಅದು ಅವಳು ಅದ್ರಲ್ಲಿ ಟ್ರೈ ಮಾಡಿದ್ದಾಳೆ, ಅವಳು ಹೊಸ ಒಂದು ಸ್ಮಾಲರ್ ಒನ್ನಲ್ಲಿ ಟ್ರೈ ಮಾಡಿದ್ದಾಳೆ. ಸೊ ಒಂದ್ಸತಿ ಪ್ಲಾಂಟ್ ಆದಮೇಲೆ ನಾವು ಅದರ ಮುಂಚೆ ನಾವು ಯೂರಿಯಾ ಸುಪಾರ ಎಲ್ಲ ಹಾಕ್ತೇವೆ, ಫರ್ಟಿಲೈಸರ್ಸ್ ಬೇಕಿದ್ದೆಲ್ಲ ಹಾಕ್ತೇವೆ, ನಾವೇ ಹೋಗಿ ಹಾಕೋದು. ಮತ್ತು ನೆಕ್ಸ್ಟ್ ಆಫ್ಟರ್ 2 days ನಾವು ವೀಡ್ಸ್ ಬರೋದು ಹಾಗೆ ವೀಡ್ಸಿಗೆ ವೀಡ್ ಡಿಸ್ಟ್ರಾಯರ್ ಹಾಕ್ತೇವೆ. ಸೊ ಅದನ್ನು ಸ್ಯಾಂಡಲ್ಲಿ ಮಿಕ್ಸ್ ಮಾಡಿ ಹಾಕೋದು. ಸೊ ಎವ್ರಿ ಡೇ ನಾವು ವಾಟರ್ ಲೆವೆಲ್ ನೋಡ್ಬೇಕು, ಅಟ್ಲೀಸ್ಟ್ 2 to 3 inches ಇರಬೇಕು. ಅದಕ್ಕಿಂತ ಹೈ ಹೋದರೆ ನೆಟ್ಟ ನೀಜೆಲ್ಲ ಹೋಗ್ತದೆ. ಸೊ ಹಾಗೆಯೇ ಆಫ್ಟರ್ 3 months ಮಧ್ಯದಲ್ಲಿ ಅಷ್ಟೇನು ಕೆಲಸ ಇರೋದಿಲ್ಲ, ರಿಲ್ಯಾಕ್ಸ್ ಆಗಿ ಆ ಮಾಡಿದ ಹಾರ್ಡ್ ವರ್ಕ್ ನೋಡಿದ ಕೆಲಸ ಮಾಡಿದ ನಮಗೆ. ಸೊ ಆಫ್ಟರ್ 3 months ನಮಗೆ ಅದ್ರ ಈಲ್ಡ್ ಸಿಗ್ತದೆ. ಅದು ಗ್ರೀನರಿಯಿಂದ ಎಲ್ಲೋ ಹೋಗುವಾಗ ಆ ಹ್ಯಾಪಿನೆಸ್ ನಮ್ಗೆ ಎಲ್ಲಿ ಸಹ ಕಾಣೋದಿಲ್ಲ ಅಲ್ವಾ? ಅದು ಪ್ಯಾಡಿ ಇದ್ದದ್ದು ಗ್ರೀನ್ ಆಗ್ತದೆ, ಮತ್ತೆ ಹೇ ಹೋಗುವಾಗ ಎಲ್ಲ ಹೋಗ್ತದೆ. ಸೊ ಅಲ್ಲಿಂದ ಮೆಷಿನಿಂದ ಮರುವಾಗ ನಾವು ಮಾಡಿದ ಕೈಯಲ್ಲಿ ಎತ್ತಿ ನೋಡುವಾಗ ವೆಯ್ಟ್ನೆಸ್ ನೋಡಿ ತುಂಬಾ ಖುಷಿ ಆಗ್ತದೆ ಅಲ್ವಾ? ಈಗ ಒಂದು ದಿನದಲ್ಲಿ ನೀವೆಷ್ಟು ಏರಿಯಾನ ಕವರ್ ಮಾಡ್ತೀರಾ ಅಂತ? ಡಿಪೆಂಡ್ ಅಪಾನ್ ದ ಟೈಮ್. ನಾವು ಟೈಮ್ ವೇಸ್ಟ್ ಮಾಡೋದಿಲ್ಲದೆ ತುಂಬ ಆಗ್ತದೆ. ಹಾಗೆ ಇವತ್ತು ನಾವು 3.5 acres ಮಾಡಿ ಬಂದದ್ದು.
ಅಂದ್ರೆ ಗದ್ದೆ ಹತ್ತಿರ ಇದ್ರೆ ಪ್ರಾಬ್ಲಮ್ ಏನಿಲ್ಲ, ಆದ್ರೆ ದೂರ ಇದ್ರೆ ಅದು ಬಂಡ್ಸ್ ಇಂದ ಕ್ರಾಸ್ ಮಾಡುವಾಗ ಅದು ಮೆಷಿನ್ ಬರೋದಿಲ್ಲ, ಅವಾಗ ನಾವು ಪುಲ್ ಮಾಡ್ಬೇಕಾಗ್ತದೆ. ಅಂದ್ರೆ ಫ್ಲೋಟ್ ಅದಕ್ಕೆ ಹಿಂದೆದಕ್ಕೆ ವೀಲ್ ಇಲ್ಲ, ಮುಂದೆ ಮೇನ್ ವೀಲ್ ಅಲ್ಲಿ ಹೋಗುದು ಅದು, ಸೊ ನಾವು ಪುಲ್ ಮಾಡ್ಬೇಕಾಗ್ತದೆ. ಅವಾಗ ಟೈಮ್ ಸೇವ್ ಆದ್ರೆ ನಮ್ಗೆ ಖುಷಿನ ಹ್ಯಾಪಿನೆಸ್ ಆಗ್ತದೆ. ಅಂದ್ರೆ ನಾವು ಇಷ್ಟೇ ಗದ್ದೆ ಆಗ್ಬೇಕಂತ ಎಜೆಂಡಾ ಮಾಡಿ ಹೋಗ್ತೇವೆ, ಮಾಡ್ಲೇಬೇಕಂತೇಳಿ. ಸೊ ಇವತ್ತು 5 ಫೀಲ್ಡ್ಸ್ ಅಂತ ಹೇಳಿ ಡಿಫ್ರೆಂಟ್ ಇದು, ಸೊ ಅದು ಮಾಡ್ಲೇಬೇಕಂತ ಎನಿಸಿದ್ವಿ. ಸೊ ಇವತ್ತು by 7 ಆಯ್ತು ಅದು ಗದ್ದೆ, ಸೊ ಅದು ಮಾಡಿ ಬಂದ್ವಿ ಸಾಕಷ್ಟೇ. ಅಲ್ಲ ನಿಕೋಲ್, ನಾನು ನಿಮ್ಮ ಹತ್ರ ಕೇಳಬೇಕು, ಜೋರಾಗಿ ಮಳೆ ಬರ್ತಾ ಇತ್ತು ನೋಡಿ ಲಾಸ್ಟ್ 3-4 ಡೇಸ್ ಇಂದ. ಈ ಜೋರಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗಿರ್ತದೆ ಅಂತ? ಆಗ ನೀರು ಸಹ ತುಂಬ ಇರ್ತದೆ, ಸೊ ನಮಗೆ ನೀರಿದ್ದು ಕ್ವಾಂಟಿಟಿ ಇಷ್ಟೇ ಇರಬೇಕಂತ ಏನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಐ ಮೀನ್ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಟೈಮ್ ಪ್ರಕಾರ, ಐ ಮೀನ್ ನೀರಿದ್ದು ಲೆವೆಲ್ ಪ್ರಕಾರ ಸಹ ಇದು ಕೆಲಸ ಮಾಡಬೇಕು. ಇನ್ ಕೇಸ್ ನೀರು ಜಾಸ್ತಿ ಇದ್ದರೆ ನಡಲಿಕ್ಕೆ ಆಗೋದಿಲ್ಲ. ಸೊ ಅದು ಆ ಲೆವೆಲ್ ಇದೆ, ಅಷ್ಟೇ ಇರಬೇಕು ನೀರು. ಸೊ ಹಾಗೆ ತುಂಬ ಪ್ರಾಬ್ಲಮ್ಸ್ ಆಗ್ತದೆ. ಓಕೆ 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 ಪ್ರಿಯಾಂಕಾ ಅವರೇ, ನೋಡಿ ಈಗ ಮಳೆಯ ಮೇಲೆ ನೀವು ಎಷ್ಟು ಡಿಪೆಂಡ್ ಆಗಿರ್ತೀರಾ ಈ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಂತ? ಆಕ್ಚುಲಿ ಅಗ್ರಿಕಲ್ಚರ್ ಈಸ್ ಫುಲ್ಲಿ ಡಿಪೆಂಡೆಂಟ್ ಆನ್ ರೈನ್. ಪರ್ಫೆಕ್ಟ್. ನಮಗೆ ಲಾಸ್ಟ್ 3 ಡೇಸಿಂದ ತುಂಬ ಇದಿತ್ತು, ನೆರೆ ಇತ್ತು, ಐ ಮೀನ್ ಮಳೆ ಇತ್ತು. ಸೊ ನಮಗೆ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದಂದ್ರೆ ನಾವು ಆ ಪ್ಯಾಡಿ ಕಟ್ ಮಾಡುವಾಗ ಅದು ಸೀಡ್ ಬೆಡ್ ಕರೆಕ್ಟ್ ಕಟ್ ಆಗೋದಿಲ್ಲ, ಅಂದ್ರೆ ಮಣ್ಣಿನ ಕ್ವಾಂಟಿಟಿ ಹೋಗ್ತದೆ ಆ ವಾಟರಲ್ಲಿ. ಸೊ ಹಾಗೆ ನಮಗೆ ತುಂಬಾ ಲಾಸ್ ಸಹ ಉಂಟು. ಮತ್ತೆ ತುಂಬಾ ಸನ್ನಿ ಇದ್ರೆ ಗದ್ದೆಲಿ ನೀರಿಲ್ಲ, ಫ್ಲೋ ಮಾಡ್ಲಿಕ್ಕೆ ಆಗುದಿಲ್ಲ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಫುಲ್ಲಿ ಡಿಪೆಂಡೆಂಟ್. ನಾವ್ ಯಾವಾಗ್ಲೂ ಪ್ರೇಯರ್ ಮಾಡುದು, ನಾವೆಲ್ಲರೂ ಹೇಳುದು ಪ್ಲೀಸ್ ಪ್ರೇ ಫಾರ್ ದ ರೈನ್ ಅಂತ. ಅದೇ ಪ್ರೇಯರ್ ಆಕ್ಚುಲಿ ಪ್ರೇಯರ್ ಇಂದ ಮಳೆ ಇದ್ದಾಗೆ ಉಂಟು. ಇಲ್ಲ ಈಗ ನೀವು ಗದ್ದೆಯಲ್ಲಿ ಇನಿಷಿಯಲಿ ನಿಮ್ಗೆಲ್ಲ ತುಂಬಾ ಕಷ್ಟ ಆಗಿರ್ಬೋದು, ತುಂಬಾ ಅದಕ್ಕೆ ತುಂಬಾ ಶಕ್ತಿನೂ ಬೇಕು ಮತ್ತು ಯುಕ್ತಿನೂ ಬೇಕು. ಕರೆಕ್ಟ್ ಅಲ್ವಾ? ಶಕ್ತಿ ಬೇಕಲ್ವಾ? ಓಕೆ. ಅಲ್ಲ ಈಗ ನಿಮಗೆ ಇನಿಷಿಯಲಿ ಅದ್ರ ಪ್ರಾಕ್ಟೀಸ್ ಮಾಡ್ತಾ ಕಳೆದ 6 ವರ್ಷದಿಂದ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಈಗ ನೀವು 4 ಜನ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಹೋಗ್ತೀರಿ, ನಿಮ್ಗೆ ಯಾರು ಬೇಕಾಗಿಲ್ಲ? ಗೈಡ್ ಅಂತ ಇಲ್ಲ. ಮೊದ್ಲು ಅಪ್ಪ ಇದ್ರು, ಅಂದ್ರೆ ಅಪ್ಪನಿಗೆ ಸ್ವಲ್ಪ ಹೆದರಿಕೆ ಆಗ್ತಿತ್ತು, ಹುಡುಗಿಯರು ಮಾಡ್ತಾರಂತೇಳಿ. ಈಗ ಅವ್ರು ಬಿಟ್ಟು ಹೋಗ್ತಾರೆ. ನಮ್ಗೆ ಸೆಕ್ಯೂರಿಟಿಗೋಸ್ಕರ ನಂಗೆ ಒಂದು ತಮ್ಮ ಇದ್ದಾನೆ, ಸೌಂಡ್ ಇದ್ದಾನೆ. ನಿಮ್ ತಮ್ಮನ ಬಗ್ಗೆ ನಾನು ಅವ್ರ ಹತ್ರ ಕೇಳ್ತೇನೆ. ನಿಮ್ ತಂದೆಯವರು ಆಗ ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ನಿಮ್ ತಮ್ಮ ತುಂಬಾ ಕೆಲಸ ಮಾಡ್ತಾರೆ. ಸೊ ನಿಮ್ ತಮ್ಮನ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಅಲ್ಲ, ಅವ್ರು ಏನ್ ಮಾಡ್ತಾ ಇದಾರೆ, ಏನ್ ಕತೆ ಅಂತ. ಅವ್ರು ನಿಮ್ ತಮ್ಮ ಕಸಿನ್ ಅಣ್ಣನ ತಮ್ಮ ಆಗ್ತಾರೆ. ಸೊ ಅವ್ರ ಬಗ್ಗೆ ನೀವು ಹೇಳಿ. ಸೊ ಅವನು ನಮ್ಗೆ ಗುರು, ಅವನೇ ಕಲ್ಸಿದ್ದಾನೆ ನಮ್ಗೆ. ವಿನೋದ್ ರಾಡ್ರಿಗಸ್ ಅಂತ. ಹಾಗಾದ್ರೆ ನೋಡಿ, ಒಂದು ಯಶಸ್ವಿ ಹುಡುಗಿಯ ಹಿಂದೆ ಒಬ್ಬ ಹುಡುಗ ಇರ್ತಾನೆ ಅಂತ. ಹೇಳಿ. ಸೊ ಅವನೇ ಕಲಿಸಿದ್ದಾನೆ ನಮಗೆ ಹೇಗೆ ಟ್ರ್ಯಾಕ್ಟರ್ ಡ್ರೈವ್ ಮಾಡಬೇಕು, ಈ ಮೆಷಿನ್ ಹೇಗೆ ಡ್ರೈವ್ ಮಾಡಬೇಕು ಅದೆಲ್ಲ. ಮತ್ತು ಈ ಮೆಷಿನ್ ಅದರಲ್ಲಿ ಇದು ನೇಜ್ ಎಲ್ಲ ಇಡಬೇಕು, ಅದೆಲ್ಲ ಸಹ ಅವ್ನು ಕಲಿಸಿದ್ದಾನೆ. ಮತ್ತು ನಮಗೆ ಅದು ಸ್ಟಕ್ ಆಗುವಾಗ ಪ್ಲಾಂಟಿಂಗ್ ಮೆಷಿನ್, ಆಗ ನಮಗೆ ಒಂದೊಂದು ಸರ್ತಿ ಸ್ಟ್ರೆಂತ್ ಸಿಗೋದಿಲ್ಲ, ಐ ಮೀನ್ ಸಾಕಾಗೋದಿಲ್ಲ ಪುಲ್ ಮಾಡಲಿಕ್ಕೆ. ಸೊ ಆಗ ಅವ್ನು ಬರ್ತಾನೆ ನಮಗೆ ಹೆಲ್ಪ್ ಮಾಡಲಿಕ್ಕೆ. ಮತ್ತು ನಮಗೆ ಇನ್ ಕೇಸ್ ಟಯರ್ಡ್ ಆದರೆ ಸಹ ಅವ್ನು ತುಂಬ ಹೆಲ್ಪ್ ಮಾಡಲಿಕ್ಕೆ ಬರ್ತಾನೆ. ಓಕೆ ನೈಸ್. ಅವ್ರ ಹೆಸರು ವಿನೋದ್ ಅಂತ ಹೇಳಿದ್ರು. ಅವ್ರು ಏನು ಓದ್ತಾ ಇದ್ದಾರೆ ಅವರು? ಹೌದು, ಫಸ್ಟ್ ಇಯರ್ ಬಿಕಾಮ್ ಮಾಡ್ಕೊಂಡಿದ್ದಾರೆ. ಓಕೆ ನೈಸ್. ಈಗ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಸೊ ಈ ಕೆಲಸವನ್ನ ಮಾಡೋದಕ್ಕೆ ಒಂದು ಮೈಂಡ್ ಸೆಟ್ ಬೇಕಲ್ವ? ಒಂದು ಮೈಂಡ್ ಸೆಟ್ ಬೇಕು. ಆ ಮೈಂಡ್ ಸೆಟ್ಟಿನ ಬಗ್ಗೆ ಒಂದು ಹೇಳ್ಬೇಕು ನೀವು. ಆ್ಯಂಡ್ ಸೆಕೆಂಡ್ ಒನ್, ಇದು ಸ್ವಲ್ಪ ಸೂಕ್ಷ್ಮ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಿ ದ ಕೈಂಡ್ ಆಫ್ ಹ್ಯಾಪಿನೆಸ್ ದಟ್ ಯು ಗೆಟ್ ಒಂದು ಕೆಲಸ ಮಾಡಿದಾಗ. ಈಗ ಫಾರ್ ಎಕ್ಸಾಂಪಲ್ ನಾನೇ 1 ಗಂಟೆ ಕಾರ್ಯಕ್ರಮ ಇದೇನು ಮಾಡ್ತಾ ಇದ್ದೇನೆ, ಇದು ಮುಗಿಸಿ ನಾನು ಹೊರಗಡೆ ಹೋದಾಗ ಒಂದು ಥರದ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದರಲ್ಲಿ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಪಾರ್ಟನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಗದ್ದೆಯಲ್ಲಿ ಹೋಗಿ ಕೃಷಿ ಮಾಡೋದು ಅಂತಂದರೆ ರೈತ ನಮ್ಮ ಬೆನ್ನೆಲುಬು ಅಂತ ಏನು ನಾವು ದೊಡ್ಡದೆಲ್ಲ ಮಾತಾಡ್ತೀವಿ. ನಾವು ಒಂದು ಲೆಕ್ಕದಲ್ಲಿ ರೈತರು ಅಂತ ಹೇಳೋದಕ್ಕೆ ನಿಮ್ಗೆ ಖುಷಿ ಇದೆ, ನಮಗದಿಲ್ಲ. ಬಟ್ ಟೆಲ್ ಅಸ್ ಅಬೌಟ್ ದ ಹ್ಯಾಪಿನೆಸ್ ದಟ್ ಯು ಗೆಟ್. ಫಸ್ಟ್ ಆಫ್ ಆಲ್ ಅಬೌಟ್ ದ ಮೈಂಡ್ ಸೆಟ್. ನಾವು ಫಸ್ಟ್ ಹೇಳಿದಾಗೆ ನಾವು ಏಮ್ ಮಾಡಿ ಹೋಗ್ತೇವೆ, ಇಷ್ಟು ಗದ್ದೆ ಆಗಲೇಬೇಕು ಅಂತ. ಬೈ ಚಾನ್ಸ್ ಹೆವಿ ರೈನ್ ಆದರೆ ಮೂಡ್ ಆಫ್ ಆಗ್ತದೆ. ಆ ಮೂಡ್ ಆಫ್ ಆಗಿ ಆ ಮೈಂಡ್ ಸೇಮ್ ಮೂಡಿಗೆ ಬರಬೇಕಾದ್ರೆ ಸಮ್ಮನ್ ಹ್ಯಾಸ್ ಟು ಎನ್ಕರೇಜ್. ಈಗ ನಾವು 4 ಮೆಂಬರ್ಸ್ ಗರ್ಲ್ಸ್ ಅಲ್ಲಿ ಒಬ್ರು ಡಿಸ್ಕರೇಜ್ ಮಾಡಿದ್ರೆ ನಮ್ಮ ಮೂಡ್ ಆಫ್ ಆಗ್ತದೆ. ಸೊ ಎವ್ರಿ ಒನ್ ವಿಲ್ ಬಿ ಎನ್ಕರೇಜಿಂಗ್, ಹೋಗೋಣ ಎಂತ ಆಗೋದಿಲ್ಲ, ಇವತ್ತು ಮಾಡಿ ಬರೋಣ ಅಂತೇಳಿ. ಸೊ ಅದು ಮಾಡಿ ನಾವು ಗದ್ದೆಗೆ ಹೋಗಿ ಬರುವಾಗ ಆ ಹ್ಯಾಪಿನೆಸ್ ಮೆಜರೇಬಲ್ ಇರ್ಬೋದು. ಯಾಕಂದ್ರೆ ಒಂದ್ಸತಿ ಗದ್ದೆ ಆಗ್ತದೆ, ನೆಟ್ಟ ಸ್ಟೈಲ್ ನೋಡುವಾಗ ಖುಷಿ ಆಗ್ತದೆ, ಲೈನ್ ಅಲ್ಲಿ ಇರ್ತದೆ.
ಮತ್ತೆ ಬೇರೆಯವ್ರು ಹೇಳ್ತಾರೆ ಅವರ ಗದ್ದೆ ಆಯ್ತು ಇವತ್ತು 5 ಗದ್ದೆ ಮಾಡಿ ಹೋಗಿದ್ದಾರೆ ಅವ್ರ ಹುಡುಗಿಯರು. ಓಕೆ ಸೊ ಅಲ್ಲಿ ನಮ್ಗೆ ಸ್ವಲ್ಪ ಎನ್ಕರೇಜ್ ಬರ್ತದೆ. ಮನೆಗೆ ಹೋಗಿ ಟೈರ್ಡ್ನೆಸ್ ಇದ್ರು, ಬೆನ್ನೆಲ್ಲ ನೋವಾಗ್ತದೆ, ಕೈ ಕಾಲು ನೋವಾಗ್ತದೆ, ಆದ್ರೂ ಕೂಡ ಟೈರ್ಡ್ನೆಸ್ ಗೊತ್ತಾಗೋದಿಲ್ಲ. ಒಂದ್ಸತಿ ಊಟ ಮಾಡಿ ಮಲಗಿದ್ಮೇಲೆ ಎಲ್ಲ ಟೈರ್ಡ್ನೆಸ್ ಅಲ್ವಾ? ನೀವೇನಂತೀರಿ? ಸೇಮ್ ಕ್ವೆಶ್ಚನ್ ಟು ಯು ನಿಕೋಲ್. Explain us. It's okay. Come on. In your own words. Yeah, I agree with her actually. No, you can speak in English. It's okay. Yeah. Yeah. So the happiness what we get, it's like no one can say. I mean, how much happy we feel, only we know it. No one else can know about that. Perfect. Perfect. So in each and every step, when we accomplish a small thing, I mean, if we finish one field, it's like okay, we did this much in this much time. It was that thing also gives us happiness. I mean, some kind of encouragement to go for the next field. So I feel everywhere there's, in each and every step of agriculture, you feel that happiness, and that can't be measured by anyone. Perfect. ಪ್ರಿಯಾಂಕಾ ಅವರೇ, ಈಗ ನೀವು ಮೆಕನೈಸ್ಡ್ ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದು ಇಲ್ಲದೆ ಇರ್ತಿದ್ದಿದ್ರೆ ಪಕ್ಕನೆ ಗದ್ದೆ ಹತ್ರ ಹೋಗ್ತಾನೆ ಇರ್ಲಿಲ್ಲ ಸರ್. ಹೌದಾ? ಓ, ನಂಗೆ ಮೊದಲು ಗದ್ದೆ ಇಲ್ಲಿ ಉಂಟು, ನಮ್ಮ ಗದ್ದೆ ಯಾವ್ದಂತ ಗೊತ್ತಿರ್ಲಿಲ್ಲ. ಅಪ್ಪ ಅಮ್ಮ ಮಾಡಿ ಬರ್ತಿದ್ರು. 1 month ಅಂತ ಹೇಳುವಾಗ ಬೇಡವೇ ಬೇಡ. 25 members ಲೇಡಿ ವರ್ಕರ್ಸ್, 40 members ಜೆಂಟ್ಸ್ ವರ್ಕರ್ಸ್. ಈಗ ಅವರೆಲ್ಲ ಯಾರಿಲ್ಲ, ನಾವೇ. ಈಗೆಲ್ಲ ನೀವೇ 4 ಜನ ಮಾಡ್ತಾ ಇದೀರಿ. ಅವ್ರು ಅಷ್ಟೊಂದು ಮಂದಿ ಇದ್ರಲ್ಲ, 25 ಪ್ಲಸ್ 30. ಆ ಟೈಮಲ್ಲಿ ಇದ್ರು ಸರ್, ಎಲ್ಲರಿಗೆ ಅಗ್ರಿಕಲ್ಚರ್ ಬೇಕಿತ್ತು, ನೆಸೆಸಿಟಿ ಇತ್ತು. ಈಗ ಅವರೆಲ್ಲ ಎಜುಕೇಟೆಡ್ ಆಗಿದ್ದಾರೆ. ಸೊ ಎವ್ರಿ ಒನ್ ಹ್ಯಾಸ್ ಗಾನ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಬಟ್ ನೀವು ಎಜುಕೇಟೆಡ್ ಆಗಿದ್ದೀರಲ್ವಾ? ಅಲ್ವಾ? ಮನೆ ಕೆಲಸ ಮಾಡ್ಲೇಬೇಕಲ್ಲ ಸರ್ ನಮ್ಮದು. ಅಲ್ಲ, ಈಗ ಅದೇ ಪರಿಕರಗಳು ಇಲ್ಲದೆ ಇದ್ರೆ ತುಂಬಾ ಕಷ್ಟ ಅಂತ ನಿಮ್ದೊಂದು ಒಪಿನಿಯನ್. ಸೊ ಇದ್ರದ್ದು ಈ ಪರಿಕರಗಳ ಮೇಲೆ ನೋಡಿ ಎಷ್ಟು ಡಿಪೆಂಡ್, ಮಳೆ ಮೇಲೆ ಎಷ್ಟು ಡಿಪೆಂಡ್ ಆಗಿದೀವಿ, ಇದ್ರ ಮೇಲೂ ಅಷ್ಟೇ ಡಿಪೆಂಡ್ ಆಗಿದೀವಿ. ಕರೆಕ್ಟ್ ಅಲ್ವಾ? ಈಗ ಇದ್ರದ್ದು ಒಂದು ಕಾಸ್ಟ್ ಸ್ವಲ್ಪ ಹೇಳ್ಬಿಡಿ ನಮ್ಗೆ. ಯಾಕೆ ಅಂತಂದ್ರೆ ನಾವು ಇದನ್ನೆಲ್ಲ ದಿನಾ ನೋಡ್ತಾ ಇರ್ತೇವೆ. ನಾನು ಮತ್ತು ನನ್ನ ಸ್ನೇಹಿತರು ಮೊನ್ನೆ ಕಳೆದ ಸೋಮವಾರ ನಾವು ಗದ್ದೆಗೆಲ್ಲ ಹೋಗಿ ಒಂದಿಷ್ಟು ಫೋಟೋಗ್ರಾಫ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಅವರು ವಾಪಸ್ ಬರ್ತಾ ಒಂದು ಮಾತನ್ನು ಹೇಳ್ತಾ ಇದ್ರು, ನೋಡಿ ಗ್ರೀನ್ ಎಷ್ಟು ಖುಷಿ ಕೊಡ್ತಾ ಇದೆ ಮನಸ್ಸಿಗೆ ಅಂತ. ಆಮೇಲೆ ಒಂದು ಪಾಯಿಂಟ್ ಹೇಳಿದ್ರು ಅವ್ರು, ನೋಡಿ ಗ್ರೀನ್ ಈಸ್ ಅ ಸಿಂಬಲ್ ಆಫ್ ಎವ್ರಿಥಿಂಗ್, ಗ್ರೀನ್ ಈಸ್ ಅ ಸಿಂಬಲ್ ಆಫ್ ಪೀಸ್. ಈಗ ಟ್ರಾಫಿಕ್ ಸಿಗ್ನಲ್ ಅಲ್ಲೂ ಕೂಡ ಗ್ರೀನ್ ಬಂದಾಗ ಮಾತ್ರ ನೀನು ಪಾಸ್ ಮೂವ್ ಆಗು ಅಂತ ಅರ್ಥ. ಇನ್ನೊಂದು ಮದುವೆ ಟೈಮಲ್ಲೂ ಕೂಡ ನಿಂದು ಗ್ರೀನ್ ಸಿಗ್ನಲ್ ಉಂಟಲ್ಲ, ಸಿ ದ ಕೈಂಡ್ ಆಫ್ ಗ್ರೀನ್ ಗಿವ್ಸ್ ಸೋ ಮಚ್ ಆಫ್. ಇಲ್ಲೂ ಗ್ರೀನೇ ಇದೆ ನೋಡಿ. ನಾನು ಪರಿಕರಗಳ ಕಾಸ್ಟ್ ಬಗ್ಗೆ ಕೇಳ್ತಾ ಇದ್ದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಂಡ್ ಹೌ ಡಸ್ ಇಟ್ ವರ್ಕ್ ಅಂತ ಒಂದು ಸ್ವಲ್ಪ ಹೇಳಿ. ನೋಡೋದಕ್ಕೆ ಚೆನ್ನಾಗಿದೆ ಅದು. ಬೋತ್ ದ ಟ್ರ್ಯಾಕ್ಟರ್ಸ್ ಮತ್ತು ಪ್ಲಾಂಟಿಂಗ್ ಮೆಷಿನ್, ಟ್ರಾನ್ಸ್ಪ್ಲಾಂಟೇಷನ್ ಮೆಷಿನ್ ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ. ಅಂದರೆ ಗೌರ್ಮೆಂಟ್ ಸಬ್ಸಿಡಿ ಸಹ ಕೊಡ್ತಾರೆ. ಸೊ ವಿದಿನ್ 3 lakhs ಇರ್ಬೋದು ಟ್ರ್ಯಾಕ್ಟರ್. ನಂಗೆ ಅದು ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ. ಪ್ಲಾಂಟೇಷನ್ ಮೆಷಿನ್ ನಮ್ಗೆ ಆ್ಯಕ್ಚುಲಿ 1,80,000 ಅಂತ ಹೇಳಿದ್ರು. ಸೊ ನಮಗೆ 80,000 ಸಬ್ಸಿಡಿ ಇತ್ತು ಆ ಟೈಮಲ್ಲಿ. ಸೊ 1 lakh ಅಂದರೆ ಎಕ್ಸ್ಪೆನ್ಸ್ ಜಾಸ್ತಿ ಇಲ್ಲ. ಸೊ ಈಗ ಎಜುಕೇಟೆಡ್ ಆದವರಿಗೆ ಆಲ್ಮೋಸ್ಟ್ ಅವರ ಅರ್ನಿಂಗ್ಸ್ ಆಗಿದೆ, ಅವರಿಗೆ ಎಲ್ಲರಿಗೆ ಈ ಫೀಲ್ಡಿಗೆ ಬರ್ಬೋದು. ಯಾಕಂದ್ರೆ ಇಲ್ಲಿ ಪೀಸ್ ಆಫ್ ಮೈಂಡ್ ಉಂಟು. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ಬೇಕಂತಿಲ್ಲ, ನಿನ್ನೊಂದು ಟೈಮ್ ಹೋಗಿ ಕೆಲಸ ಮಾಡಿ ಬರ್ಬೋದು. ಅಬ್ಸಲ್ಯೂಟ್ಲಿ. ವೀಕ್ಷಕರ, ಒಂದು ಇತ್ತೀಚೆಗೆ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಬಂದಿತ್ತು, ಕುಂದಾಪುರ ಮತ್ತು ಕೋಟ ಭಾಗದಲ್ಲಿನ ಒಂದಷ್ಟು ಜನ ಹುಡುಗರು ಇಂಜಿನಿಯರಿಂಗ್ ಕೆಲಸ ಮುಗಿಸಿ ಸಾಫ್ಟ್ವೇರ್ IT BTL ಕೆಲಸ ಮಾಡ್ತಾ ಇದ್ದವರು ಆ ಕೈ ತುಂಬ ಸಿಗುವಂಥ ಸಂಬಳವನ್ನು ಬಿಟ್ಟು ಬಂದು ತಮ್ಮ ಮನೆಯಲ್ಲೇ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರ ಬಗ್ಗೆ ಸಾಕಷ್ಟು ಮಾಧ್ಯಮದಲ್ಲಿ ಅದನ್ನು ಪ್ರಸಾರ ಆಗಿದ್ದು ನೀವು ಗಮನಿಸಿರ್ಬೋದು. ಇಲ್ಲದೇ ಇದ್ರೂ ಇದೊಂದು ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ನಿಕೋಲ್, ಕಮಿಂಗ್ ಟು ಯು. ಈಗ ನೀವು 3rd year ಇಂಜಿನಿಯರಿಂಗಲ್ಲಿದ್ದೀರಾ. ಮುಂದೆ ಏನೀಗ ಬಿಲ್ಡಿಂಗ್ ಕಟ್ಟೋದೆ ಎಲ್ಲ ಆದ ನಂತರ, ಕರೆಕ್ಟಾ? ನೆಕ್ಸ್ಟ್ M.Tech ಮಾಡಲಿಕ್ಕೆ I have thought of doing M.Tech. So it depends. If I get M.Tech seat, then ಆ ಫೀಲ್ಡಿಗೆ ಹೋಗ್ತೇನೆ. Okay. If not, I'll go for job. But your love also will remain here, in the gadde. Sure. Thank you. So we'll take one more break. Yes, ವೀಕ್ಷಕರೇ, ಇನ್ನೂ ಒಬ್ಬರಿದ್ದಾರೆ, ನಾವು ಅವ್ರ ಜೊತೆಗೂ ಮಾತಾಡೋಣ. ಈಗ ಒಂದು ಸಣ್ಣ ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿತದೆ.